गिरिवरधारी जय राधा माधव जय गिरिवरधारी जय गोपीजनवल्लभा जय गिरिवरधारी यशोदनन्दन रज जनरञ्जन यशोदनन्दन रज जनरञ्जन यमुनातीरा वनचरी यमुनातीरा वनचरी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे श्री कृष्ण हरे कृष्ण माताजी धन्यवाद ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ಟಾರ್ಟ್ ಮಾಡೋಣವಾ? ಮಾಡಿ. ಸ್ಲೈಡ್ ಇದೆ ಮಾತಾಜಿ ನಿಮ್ಮ ಹತ್ರ? ಇಲ್ಲ ಮಾತಾಜಿ, ನೀವು ಹಾಕ್ತೀನಿ ಅಂದ್ರಲ್ಲ ಮಾತಾಜಿ. ನಾನು ಸ್ಟಾರ್ಟ್ ಮಾಡ್ತೇನೆ, ಹ. ನೀವು ಪ್ರೇಯರ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತೆ ಶ್ರೀಮದ್ ಭಾಗವತಂ ತರಗತಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ
चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं सजीवम् साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिकान्ता राधाकान्ता नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टकी। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण। ಇಸ್ಕಾನ್ ಮಂಗಳೂರು ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ಈ ಶ್ರೀಮದ್ ಭಾಗವತದ ಈ ಒಂದು ತರಗತಿಯನ್ನ ಆಯೋಜಿಸಿದ್ದಾರೆ. ಸೊ ಹಾಗಾಗಿ ಅಲ್ಲಿನ ಅಧ್ಯಕ್ಷರಾದ ಶ್ರೀ ನಾಮನಿಷ್ಠ ದಾಸ ಪ್ರಭುಜಗಳಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ನನ್ನ ಎಲ್ಲ ಶಿಕ್ಷಾ ಗುರುಗಳಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಎಲ್ಲ ಗುರು ಪರಂಪರೆಯಲ್ಲಿರುವಂತಹ ಎಲ್ಲ ಗುರುಗಳಿಗೂ ನಮ್ಮ ವಂದನೆಗಳನ್ನ ಸಲ್ಲಿಸುತ್ತಾ, ಶ್ರೀ ರಾಧಾ ಗೋವಿಂದ ಗೌರ ನೇತ ಎಲ್ಲರ ಕೃಪೆಯನ್ನ ಬೇಡುತ್ತಾ ಇವತ್ತು ನಾವು ಈ ಒಂದು ಭಾಗವತದ ಶ್ಲೋಕಗಳನ್ನ ಓದೋಣ, ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡೋಣಂತೆ. ಹರೇ ಕೃಷ್ಣ. ಇವತ್ತು 4ನೇ ಒಂದು ಸ್ಕಂದ 18ನೇ ಅಧ್ಯಾಯ 27ನೇ ಶ್ಲೋಕ. ಸೊ ನಾನು ಹೇಳ್ತೀನಿ, ಅದಾದ್ಮೇಲೆ ನೀವು ರಿಪೀಟ್ ಮಾಡ್ಬೋದು. ಪೃಥು ಮಹಾರಾಜ ಹೇಗೆ ಆ ಒಂದು ಭೂಮಿಯ ಮೇಲೆ ಭಗವಂತನ ಅವತಾರವಾದಂತಹ ಪೃಥು ಮಹಾರಾಜ ಬಂದು ಆ ವೇಣನ ಕಾಲದಲ್ಲಿ ಆ ಭೂಮಿಯ ಆ ಫಲವತ್ತತೆ ಎಲ್ಲ ಹೊಟ್ಟೋಗಿತ್ತು. ಸೊ ಅಂತಹ ಫಲವತ್ತತೆಯನ್ನ ಮತ್ತೆ ಹಿಂದಿರುಗಿಸಿ ಕೊಡಕ್ಕಾಗಿ ಅವನು ಬರ್ತಾನೆ. ಅದನ್ನ ನಾವೀಗ ತಿಳ್ಕೊಳ್ತಾ ಇದ್ದೀವಿ. ಶ್ಲೋಕ 27. ಏವಂ ಪೃಥ್ವಾದಯ ಪೃಥ್ವೀಂ ಅನ್ನದಾಹ ಸ್ವನ್ನಮಾತ್ಮನಾಃ ದೋಹವತ್ಸ್ಯಾದಿ ಭೇದೇನ ಕ್ಷೀರಭೇದಂ ಕುರು ದ್ವಃ. ಏವಂ ಪೃಥ್ವಾದಯಃ ಪೃಥ್ವೀಂ ಅನ್ನದಾಹ ಸ್ವನ್ನಮಾತ್ಮನಃ ದೋಹವತ್ಸ್ಯಾದಿ ಭೇದೇನ ಕ್ಷೀರಭೇದಂ ಕುರು ದ್ವಃ.
ಮೊದಲ ಮಾತಾಜಿ. ಏವಂ ಕೃತ್ವಾ ದಯ ಪೃಥ್ವೀಂ ಅನ್ನದಾ ಸ್ವನ್ನಮಾತ್ಮನಃ ದೋಹವತ್ಸಾದಿಭೇದೇನ ಕ್ಷೀರಭೇದಂ ಕುರುದ್ವಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏವಂ ಕೃತ್ವಾ ಆದಾಯ ಪೃಥ್ವೀಂ ಅನ್ನಾದಾಹ ಸ್ವ ಅನ್ನಂ ಆತ್ಮನಃ ದೋಹಾವಸ್ಥ ಆದಿಭೇದೇನ ಕ್ಷೀರಾಭೇದಂ ಕುರು ಔದ್ವಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಪೃಥ್ವಾದಯಾ ಪೃಥ್ವೀಂ ಅನ್ನದಾಹ ಸ್ವನ್ನಮಾತ್ಮನಃ ದೋಹವತ್ಸಾದಿಭೇದೇನ ಕ್ಷೀರಭೇದಂ ಕುರುದ್ವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಏವಂ ಪೃಥ್ವಾದಯ ಪೃಥ್ವೀಮನ್ನಾದ ಸನ್ನಾತ್ಮನಃ ದೋಹವಸ್ತಾದಿಭೇದೇನ ಕ್ಷೀರಭೇದಂ ಕುರುದ್ವಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಏವಂ ಪೃಥ್ವಾದಯ ಪೃಥ್ವೀಂ ಅನ್ನದಾಃ ಸ್ವನ್ನಮಾತ್ಮನಃ ದೋಹವಸ್ಸಾದಿಭೇದೇನ ಕ್ಷೀರಭೇದಂ ಕುರುದ್ವಃ. ಏವಂ ಪೃಥ್ವಾದಯ ಪೃಥ್ವೀಂ ಅನ್ನದಾಃ ಸ್ವನ್ನಮಾತ್ಮನಃ ದೋಹವತ್ಸಾದಿಭೇದೇನ ಕ್ಷೀರಭೇದಂ ಕುರುದ್ವಃ. ಹರೇ ಕೃಷ್ಣ. ಏವಂ ಪ್ರತ್ವಾದಯಃ ಪೃಥ್ವೀಮನ್ನಾದ ಸ್ವನ್ನಮಾತ್ಮನಃ ದೋಹವಸ್ತಾದಿಭೇದೇನ ಕ್ಷೀರಭೇದಂ ಕುರುದ್ವಃ. ಹರೇ ಕೃಷ್ಣ. ಹರೇ ಕೃಷ್ಣ. ಏವಂ ಪೃಥ್ವಾದಯಃ ಪೃಥ್ವೀಂ ಅನ್ನದಾಃ ಸ್ವನ್ನಮಾತ್ಮನಃ ದೋಹವತ್ಸಾದಿಭೇದೇನ ಕ್ಷೀರಭೇದಂ ಕುರುದ್ವಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಪ್ರತ್ವಾದಯ ಪೃಥ್ವೀಂ ಅನ್ನದಾ ಸ್ವನ್ನಮಾತ್ಮನಃ ದೋಹವತ್ಸಾದಿಭೇದೇನ ಕ್ಷೀರಭೇದಂ ಕುರುದ್ವಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಪೃಥ್ವದಯಃ ಪೃಥ್ವೀ ಅನ್ನದಾನ ಸ್ವನ್ನಮಾತ್ಮನಃ ದೋಹವತ್ಸಾದಿಭೇದೇನ ಕ್ಷೀರಭೇದಂ ಕುರುದ್ವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪದವಿಭಾಗ ಓದೋಣಂತೆ. ಏವಂ ಹೀಗೆ. ಏವಂ ಹೀಗೆ. ಹೀಗೆ. ಋತು ಆದಯಃ ಋತುಆದಯಃ ಋತುಆದಯಃ ರಾಜಪೃಥು ಮತ್ತಿತರರು. ರಾಜಪೃಥು ಮತ್ತಿತರರು ಪೃಥ್ವೀಂ ಭೂಮಿಯನ್ನು ಅನ್ನ ಆದಾಹ ಆಹಾರವನ್ನು ಬಯಸುವ ಎಲ್ಲಾ ಜೀವಿಗಳು. ಆಹಾರವನ್ನು ಬಯಸುವ ಎಲ್ಲ ಜೀವಿಗಳು. ಸು ಅನ್ನಂ ಅವರು ಬಯಸಿದ ಆಹಾರವನ್ನು. ಅವರು ಬಯಸಿದ ಆಹಾರವನ್ನು. ಆತ್ಮನಃ ಆತ್ಮರಕ್ಷಣೆಗೋಸ್ಕರ. ಆತ್ಮರಕ್ಷಣೆಗೋಸ್ಕರ. ದೋಹ ಕರೆಯುವುದಕ್ಕೋಸ್ಕರ. ವತ್ಸ್ಯ ಆದಿ ಕರುಗಳು ಪಾತ್ರೆಗಳು ಮತ್ತು ಹಾಲು ಕರೆಯುವವರು. ಕರುಗಳು ಪಾತ್ರೆಗಳು ಮತ್ತು ಹಾಲು ಕರೆಯುವವರು. ಭೇದೇನ ಇವುಗಳ ಭೇದದಿಂದ. ಕ್ಷೀರ ಹಾಲಿನ. ವೇದಂ ಬಗೆಗಳನ್ನು. ಕುರು ಉದ್ವಹ ಹೇ ಕುರುಪುರ ಮುಖನೇ. ಅನುವಾದ ಭಾವಾರ್ಥ ಬೈ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಅನುವಾದ ಮಾತ್ರ ಇದೆ, ನಾನು ಓದ್ತೀನಿ, ಆಮೇಲೆ ಯಾರಾದ್ರೂ ಓದಬಹುದು. ಕುರುವಂಶ ಮುಖ್ಯನಾದ ನನ್ನ ಪ್ರೀತಿಯ ವಿದುರನೇ, ಹೀಗೆ ಪೃಥು ಮಹಾರಾಜನು ಆಹಾರವನ್ನು ಅವಲಂಬಿಸಿದ. ಇತರರು ಬೇರೆ ಬೇರೆ ಕರುಗಳನ್ನಿಟ್ಟುಕೊಂಡು ಭೂದೇವಿಯಿಂದ ತಮ್ಮ ತಮ್ಮ ಆಹಾರಗಳನ್ನು ಪಡೆದುಕೊಂಡರು. ಹೀಗೆ ಅವರು ತಮ್ಮ ವಿವಿಧ ಆಹಾರ ಪದಾರ್ಥಗಳನ್ನು ಪಡೆದರು.
ಈ ಆಹಾರ ಪದಾರ್ಥಗಳನ್ನು ಹಾಲೆಂದು ಸಾಂಕೇತಿಕವಾಗಿ ವರ್ಣಿಸಲಾಗಿದೆ. ಅನುವಾದ. ಕುರುವಂಶ ಒಂದ್ ನಿಮಿಷ ಮುಖ್ಯನಾದ ಮಾತಾಜಿ, ನನ್ನ ಒಂದು ನಿಮಿಷ. ನೀವು ಅದನ್ನ ಒಂದೊಂದ್ ಸ್ವಲ್ಪ ಹೇಳಿದ್ರೆ ಸಾಕು. ನಾನು ಇದನ್ನ ಸ್ಟಾರ್ಟಿಂಗ್ ಹೇಳ್ತೇನೆ, ಮತ್ತೆ ನೋಡಿ. ಕುರುವಂಶ ಮುಖ್ಯನಾದ ನನ್ನ ಪ್ರೀತಿಯ ವಿದುರನೇ, ನನ್ನ ಪ್ರೀತಿಯ ವಿದುರನೇ, ಹೀಗೆ ಪೃಥು ಮಹಾರಾಜನು ಆಹಾರವನ್ನು ಅವಲಂಬಿಸಿದ ಇತರರು ಬೇರೆ ಬೇರೆ ಕರುಗಳನ್ನಿಟ್ಟುಕೊಂಡು ಭೂದೇವಿಯಿಂದ ತಮ್ಮ ತಮ್ಮ ಆಹಾರಗಳನ್ನು ಪಡೆದುಕೊಂಡರು. ಹೀಗೆ ಅವರು ತಮ್ಮ ವಿವಿಧ ಆಹಾರ ಪದಾರ್ಥಗಳನ್ನು ಪಡೆದರು. ಈ ಆಹಾರ ಪದಾರ್ಥಗಳನ್ನು ಹಾಲೆಂದು ಸಾಂಕೇತಿಕವಾಗಿ ವರ್ಣಿಸಲಾಗಿದೆ. ಹರೇ ಕೃಷ್ಣ. ಋತು ಮಹಾರಾಜರು ಹೇಗೆ ಭೂಮಿಯ ಒಂದು ಮೇಲಿನ ಅವಳು ಎಲ್ಲ ಆಹಾರ ಪದಾರ್ಥಗಳನ್ನ ಅಂದ್ರೆ ಬೀಜಗಳನ್ನ ಅವಳು ಅಡಗಿಸಿಟ್ಕೊಂಡಿದ್ಲು. ಸೊ ಹಾಗಾಗಿ ಅದನ್ನ ಹಿಂತೆಗೆದುಕೊಳ್ಳೋ ಒಂದು ಇದನ್ನ ಮಾಡಿದ್ರು. ತಮ್ಮ ಒಂದು ಬಾಣವನ್ನ ಹಾಕಿ ಭೂದೇವಿಗೆ ಎಲ್ಲ ಆಹಾರ ಪದಾರ್ಥಗಳನ್ನ ಕೊಡೋದಿಕ್ಕೆ ಅವರು ಮಾಡಿದ್ರು. ಯಾಕೆ ಅಂತಂದ್ರೆ ಜೀವಿಗಳೆಲ್ಲರಿಗೂ ಸಹ ಆಹಾರವಿಲ್ಲದೆ ತುಂಬಾ ಒಂದು ತೊಂದರೆಯಲ್ಲಿದ್ದಂಥವರು. ಹಾಗಾಗಿ ಭಗವಂತ ಭೂಮಿಯಲ್ಲಿ ಎಲ್ಲರಿಗೂ ಎಲ್ಲಾ ತರಹವಾದಂತಹ ಆಹಾರವನ್ನ ಪೂರ್ಣವಾಗಿ ಒದಗಿಸಿದ್ದಾನೆ. ಆದ್ರೆ ಈ ಒಂದು ಅಧರ್ಮಗಳು ಹೆಚ್ಚಿದಾಗ ಅದರ ಅಭಾವ ನಾವು ಕಾಣಬಹುದು ಅನ್ನೋದನ್ನ ಇಲ್ಲಿ ನೋಡ್ಬೋದು. ವೇಣನ ಕಾಲದಲ್ಲಿ ಅಧರ್ಮ ಹೆಚ್ಚಾಗಿತ್ತು. ಹಾಗಾಗಿ ಆಹಾರ ಪದಾರ್ಥಗಳ ಒಂದು ಕೊರತೆ ತುಂಬಾ ಆಗಿ ಉಂಟಾಗಿತ್ತು. ಯಾಕೆಂದರೆ ಭೂಮಿಗೆ ಆ ಒಂದು ಅಧರ್ಮದ ಒಂದು ಇದು ತುಂಬಾ ಪ್ರಭಾವ ಬೀರಿತ್ತು. ಹಾಗಾಗಿ ಅವಳು ಎಲ್ಲವನ್ನು ಅಡಗಿಸಿಟ್ಕೊಂಡಿದ್ಲು. ಹೇಗೆ ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ, ಭಗವಂತ ಪೃಥು ಮಹಾರಾಜನಾಗಿ ಎಲ್ಲರಿಗೂ ಅವರವರ ಆಹಾರವನ್ನ ಒದಗಿಸ್ಕೊಟ್ಟ. ಹೇಗೆ ಅಂದ್ರೆ ಮರಗಳು ಎಲ್ಲರೂ ಜೀವಿ, 84 ಲಕ್ಷ ಯೋನಿಗಳು ಸಹ ಜೀವಿಗಳು. ಮರಗಳು ವಟವೃಕ್ಷವನ್ನ ಆಧರಿಸಿ ಅಂದ್ರೆ ಕರುವನ್ನಾಗಿಸಿ ಅವರು ಮಧುರ ರಸವನ್ನ ಅಂದ್ರೆ ಹಾಲನ್ನ ಅವರು ಕರ್ಕೊಂಡ್ರು. ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂತಹ ಆಹಾರ ಬೇಕೋ ಅದನ್ನ ಅವನು ಒದಗಿಸ್ಕೊಟ್ಟ. ಹೇಗೆ ಪರ್ವತಗಳು ಸಹ ಹಿಮಾಲಯವನ್ನ ಅವರು ಕರುವಾಗಿಸಿಕೊಂಡು ಮತ್ತೆ ಎಲ್ಲ ಆ ಒಂದು ಶಿಖರಗಳನ್ನ ಅವರು ಏನು ಪಾತ್ರೆಯನ್ನಾಗಿಸ್ಕೊಂಡು ಖನಿಜಗಳನ್ನೆಲ್ಲ ಅವರು ಪಡ್ಕೊಂಡ್ರು. ಅದೇ ರೀತಿಯಾಗಿ ಆ ಒಂದು ಕಾಡಿನಲ್ಲಿರುವಂತಹ ಕ್ರೂರ ಪ್ರಾಣಿಗಳು ಅಂದ್ರೆ ಹುಲಿ, ಸಿಂಹ, ಇಂತಹ ಒಂದು ಹುಲಿಗಳಿಗೆ ಬೇಕಾಗಿರುವಂತಹ ಆ ಒಂದು ಮಾಂಸವನ್ನು ಸಹ ಒದಗಿಸಿಕೊಟ್ಟ. ಮತ್ತೆ ಪಕ್ಷಿಗಳಾದಂತಹ ಎಲ್ಲ ಸಣ್ಣ ಪುಟ್ಟ ಎಲ್ಲ ಪಕ್ಷಿಗಳಿಗೂ ಸಹ ಗರುಡನನ್ನ ಒಂದು ಕರುವನ್ನಾಗಿಸಿಕೊಂಡು ಮತ್ತೆ ಆ ಒಂದು ಕೀಟಗಳಾಗ್ಲಿ ಹುಲ್ಲಾಗಲಿ ಅವರಿಗೆ ಒದಗಿಸಿಕೊಟ್ರ. ಹೀಗೆ ಎಲ್ಲರಿಗೂ ಅವರವರ ಒಂದು ಆಹಾರವನ್ನ ಸಿಗುವ ಹಾಗೆ ಅಲ್ಲಿ ಋತು ಮಹಾರಾಜರು ಮಾಡಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಭೂದೇವಿಯೂ ಸಹ ತೃಪ್ತಳಾಗಿದ್ದಕ್ಕೋಸ್ಕರ ಎಲ್ಲರಿಗೂ ಸಹ ಆ ಆಹಾರ ಪದಾರ್ಥಗಳನ್ನ ಕೊಡೋದಿಕ್ಕೆ ಸಾಧ್ಯವಾಯಿತು. ಅವರವರಿಗೆ ಸಿಕ್ಕಂತ ಆಹಾರವನ್ನ ಇಲ್ಲಿ ಹಾಲು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಹಾಲು ಅಷ್ಟು ಪರಿಪೂರ್ಣವಾಗಿರುವಂತಹ ಒಂದು ಆಹಾರವಾಗಿದೆ. ಹಾಲನ್ನೇ ಸೇವಿಸ್ತಾ ಹಿಂದಿನ ಒಂದು ಕಾಲದಲ್ಲಿ ನಾವು ನೋಡ್ಬಹುದು, ಬರೀ ಹಾಲನ್ನ ಸೇವಿಸಿದಂತಹ ಋಷಿ ಮುನಿಗಳು ಎಲ್ಲರೂ ಸಹ ಪೂರ್ಣವಾದಂತಹ ಜ್ಞಾನವನ್ನ ಪಡೆದಂತಹವರಾಗಿದ್ರು. ಮತ್ತೆ ಅಷ್ಟೇ ಅವರು ತಮ್ಮನ್ನ ತಾವು ಆ ಒಂದು ತಪಸ್ಸುಗಳಲ್ಲಿ ಯಜ್ಞಗಳಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗಿತ್ತು. ಹಾಗಾಗಿ ಅದನ್ನ ಹಾಲು. ಈಗ ಭೂಮಿಯಲ್ಲಿ ಹಸುವಿನ ರೂಪ ಮತ್ತೆ ಅವಳು ಕೊಡ್ತಾ ಇರುವಂತಹ ಆಹಾರವೆಲ್ಲ ಹಾಲಿನ ರೂಪವಾಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 28.
ತತೋ ಮಹೀಪತಿಃ ಪ್ರೀತಃ ಸರ್ವಕಾಮದುಗಾಂ ಪೃತುಃ ದುಹಿತೃತ್ವೇ ಚಕಾರೆ ಮಾಂ ಪ್ರೇಮ್ಲಾರುಹಿತೃ ವತ್ಸಲಃ. ಹರೇ ಕೃಷ್ಣ. ಇನ್ನೊಂದ್ಸರಿ ಹೇಳ್ತೀನಿ. ತತೋ ಮಹೀಪತಿಃ ಪ್ರೀತಃ ಸರ್ವಕಾಮಾದುಘಾಂ ಪೃತುಃ ದ್ರುಹೀತೃತ್ವೇ ಚಕಾರೆ ಮಾಂ ಪ್ರೇಮ ದ್ರುಹಿತೃ ವತ್ಸಲಃ. ರಿಪೀಟ್ ಮಾಡಿ. ಶ್ಲೋಕ 28. ತತೋ ಮಹೀಪತಿ ಪ್ರೀತಃ ಸರ್ವಕಾಮಾಸು ಕಪೃದುಃ ದುಹಿತೃತ್ವೇ ಚಕಾರೆ ಮಾಂ ಪ್ರೇಮ್ಣಾ ದುಹಿತೃವತ್ಸಲಃ. ततो महीप्रीतः ततो महीपति प्रीतः सर्वकामदुगां पृतुः दुहितृत्वे चकारे मां प्रेम्णा दुहितृवत्सलः. ಎಲ್ಲರಿಗೂ ಚಾನ್ಸ್ ಕೊಡ್ತದೆ. ಸೊ ಒಬ್ಬರು ಹೇಳುವಾಗ ಇನ್ನೊಬ್ಬರು ಹೇಳ್ಬೇಡಿ, ಎಲ್ಲರಿಗೂ ಚಾನ್ಸ್ ಇದೆ. ಓದಿ. ततो महीपति प्रीतः सर्वकामदुगां पृतुः दुहितृत्वे चकारे मां प्रेम्णा दुहितृवत्सलः. हरे कृष्ण माताजी. हरे कृष्ण माताजी. ततो महीपतिः प्रीतः सर्वकामदुगां पृतुः दुहितृते चकारे मां प्रेम्णा दुहितृवत्सलः. हरे कृष्ण माताजी. धन्यवाद. ಹರೇ ಕೃಷ್ಣ. ಶಬ್ದಗಳ ಅರ್ಥವನ್ನ ಓದೋಣ. ತತಃ ಅನಂತರ, ಮಹೀಪತಿ ರಾಜನು, ಪ್ರೀತಃ ಸಂತುಷ್ಟನಾಗಿ, ಸರ್ವಕಾಮ ಎಲ್ಲ ಬಯಕೆಗಳನ್ನು, ದುಘಾಂ ಹಾಲಿನಂತೆ ಕರೆಯುವ, ಪೃತುಹು ಪೃಥುರಾಜನು, ದುಹಿತೃತ್ವೇ ಮಗಳಂತೆ, ಚಕಾರ ಮಾಡಿಕೊಂಡನು, ಇಮಾಂ ಭೂದೇವಿಯನ್ನು, ಪ್ರೇಮ್ಲಾಂ ಪ್ರೀತಿಯಿಂದ, ದುಹಿತೃವತ್ಸಲಃ ನನ್ನ ಮಗಳಲ್ಲಿ ಅತಿ ಪ್ರಿಯವುಳ್ಳ, ತನ್ನ ಮಗಳಲ್ಲಿ ಅತಿ ಪ್ರೀತಿಯುಳ್ಳ. ಅನುವಾದ ಭಾವಾರ್ಥ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇದನ್ನು ಸಹ ರಿಪೀಟ್ ಮಾಡಿ. ಭೂದೇವಿಯು ಎಲ್ಲಾ ಜೀವಿಗಳಿಗೂ ಎಲ್ಲ ಆಹಾರಗಳನ್ನು ಸಾಕಾಗುವಷ್ಟು ಪ್ರಮಾಣದಲ್ಲಿ ಒದಗಿಸಿರುವುದರಿಂದ ಪೃಥು ಮಹಾರಾಜನಿಗೆ ತುಂಬಾ ಸಂತೋಷವಾಯಿತು. ಭೂದೇವಿಯ ಬಗೆಗೆ ಅವಳು ತನ್ನ ಮಗಳು ಎನ್ನುವಂತೆ ಪ್ರೀತಿಯನ್ನು ಬೆಳೆಸಿಕೊಂಡನು. ಸೊ ಇಲ್ಲಿ ಭೂದೇವಿಯ ಒಂದು ಯಾವ ರೀತಿಯಾದಂತಹ ಅವಳು ಎಲ್ಲರಿಗೂ ಆಹಾರವನ್ನು ಒದಗಿಸಿದ ಮೇಲೆ ಭಗವಂತನಿಗೆ ಅವಳು ಮಾಡಿರುವಂತಹ ಒಂದು ಕಾರ್ಯದಿಂದ ಅವನಿಗೆ ಸಂತೃಪ್ತವಾಗತ್ತೆ. ಅಂದ್ರೆ ಪೃಥು ಮಹಾರಾಜನಿಗೆ ಸಂತೃಪ್ತ ಆಗತ್ತೆ. ಹಾಗಾಗಿ ಭೂದೇವಿಯನ್ನ ತನ್ನ ಮಗಳಾಗಿ ಅವನು ಪ್ರೀತಿಸಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ ಭೂಮಿಯಲ್ಲಿ ಯಾವುದು ಯಾರಿಗೂ ಸಹ ಕೊರತೆ ಇರೋದಿಲ್ಲ. ಯಾವಾಗ ಕೊರತೆ ಬರುತ್ತೆ ಅಂದಾಗ ಅಧರ್ಮಗಳು ತಲೆದೋರಿದಾಗ ಅದು ಕೊರತೆ ಬರುವಂಥದ್ದು. ಈಗ ನಾವು ನೋಡ್ತೀವಿ ಹೇಗೆ ನಮಗೆ ಈ ಒಂದು ಆಹಾರ ಪದಾರ್ಥಗಳು ಎಲ್ಲ ಜೀವಿಗಳಿಗೂ 84 ಲಕ್ಷ
ಯೋನಿಗಳಿಗೂ ಸಹ ಆಹಾರವನ್ನ ಭಗವಂತ ಸಮೃದ್ಧವಾಗಿ ಎಲ್ಲ ಬ್ರಹ್ಮಾಂಡಗಳಲ್ಲೂ ಒದಗಿಸಿರುವಂಥದ್ದು. ಹಾಗಾಗಿ ಅದು ಬರುವಂಥದ್ದು ನಾವು ಯಾವಾಗ ಯಜ್ಞವನ್ನ ಪರಿಪೂರ್ಣವಾಗಿ ಮಾಡಿದಾಗ ಮಾತ್ರ. ಯಜ್ಞ ಅಂದಾಗ ಇವಾಗ ಏನ್ ಬರುತ್ತೆ, ಈಗ ನಾವು ಮಾಡುವಂತಹ ಯಜ್ಞಗಳು ಅಂದ್ರೆ ಈಗ ನಮಗೆ ಆಹಾರ ಪದಾರ್ಥದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಯಜ್ಞವನ್ನ ಮಾಡಿದಾಗ ಯಜ್ಞವನ್ನ ನಾವು ಭಗವಂತನಿಗೆ ಅರ್ಪಿಸ್ತೀವಿ, ಅಂದ್ರೆ ಮಹಾವಿಷ್ಣುವಿಗೆ ನಾವು ಅರ್ಪಿಸ್ತೀವಿ. ಯಾವಾಗ ಅದು ಭಗವಂತ ಪ್ರೀತ್ಯರ್ಥನ ಆಗ್ತಾನೋ ಆಗ ಎಲ್ಲರಿಗೂ ಸಹ ಆ ಮಳೆಯನ್ನ ಒದಗಿಸಿ ಧಾನ್ಯಗಳನ್ನ ನಮಗೆ ಕೊಡುವಂಥದ್ದು. ಸೊ ಇದೆಲ್ಲ ಯಾವಾಗ ಸಾಧ್ಯ ಆಗುವಂಥದ್ದು ಅಂದ್ರೆ ಧರ್ಮಗಳು ಹೆಚ್ಚಾದಾಗ. ಸೊ ಎಲ್ಲರೂ ಸಹ ಧರ್ಮದ ಮಾರ್ಗದಲ್ಲಿ ಇದ್ದಾಗ ತಾವು ಮಾಡುವಂತಹ ಕರ್ಮಗಳನ್ನೆಲ್ಲವನ್ನೂ ಸಹ ವಿಷ್ಣುವಿಗಾಗಿ ಮಾಡಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಸೊ ಈಗ ಏನಾಗ್ತಾ ಇದೆ, ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವು ಒಂಥರ ಈ ಒಂದು ಕಲಿಯುಗದ, ಅದರಲ್ಲೂ ಈ ಪ್ರಾರಂಭದ 5,000 ವರ್ಷಗಳ ಹಿಂದಿನ ಭಗವಂತ ದ್ವಾಪರಯುಗಕ್ಕೆ ಬಂದು ಅವನು ನಮ್ಮೆಲ್ಲರಿಗೂ ಸಹ ಆ ಒಂದು ಗೋಲ್ಡನ್ ಪೀರಿಯಡ್ ಅನ್ನುವಂಥದ್ದು ನಮಗೀಗ ಉಂಟಾಗಿರುವಂಥದ್ದು. ಮತ್ತೆ ಇನ್ನು 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದು ಸಂಕೀರ್ತನೆಯ ಬಗ್ಗೆ ನಮಗೆ ತಿಳಿಸಿ ಹೋಗಿರುವಂಥದ್ದು. ಹಾಗಾಗಿ ಈ ಒಂದು ಗೋಲ್ಡನ್ ಪೀರಿಯಡ್ ಅನ್ನುವಂತಹ ಒಂದು ಕಲಿಯುಗದಲ್ಲೂ ಸಹ ಅಧರ್ಮಗಳು ಹೆಚ್ಚಾಗಿರುವಂಥದ್ದು. ಹೇಗೆ ಅಂತಂದಾಗ ನಾವು ಈಗ ಒಂದು ಭೌತಿಕವಾದಂತಹ ವಿಷಯಗಳನ್ನ ಸ್ವಲ್ಪ ಪರಿಗಣಿಸಿದಾಗ ನೋಡ್ಬೋದು, ಯಾಕೆ ಕೆಲವು ಕಡೆಯಲ್ಲಿ ಯುದ್ಧಗಳು ನಡೀತಾ ಇದೆ, ಕ್ಷೋಭೆಗಳು ಉಂಟಾಗ್ತಾ ಇದೆ ಅಂದಾಗ ಅಧರ್ಮಗಳು ಹೆಚ್ಚಾದಾಗ ಮಾತ್ರವೇ ಇದು ಆಗುವಂಥದ್ದು. ಈಗ ಬಹು ಸಮೃದ್ಧವಾಗಿರುವಂತಹ ಅಮೆರಿಕ ದೇಶದಲ್ಲಿ ಅವರಿಗೆ ಹೇಗೆ ಎಲ್ಲವೂ ಸಹ ತಮ್ಮಲ್ಲಿ ಇದೆ ಅನ್ನುವಂತಹ ಒಂದು ಇದಿದೆ. ಯಾಕೆ ಅಂತಂದ್ರೆ ಅವರು ಅಷ್ಟು ಮುಂದುವರೆದಂತಹ ರಾಜ್ಯ, ಮುಂದುವರೆದಂತಹ ದೇಶ. ಆದರೆ ಭಾರತ ದೇಶದಲ್ಲಿ, ಭಾರತವು ಚಿಕ್ಕ ಒಂದು ದೇಶವಾಗಿದ್ದರೂ ಸಹ ಆ ಧರ್ಮವ ಅಲ್ಲಿ ಪರಿಪೂರ್ಣವಾಗಿ ಇಲ್ಲದೇ ಇದ್ರೂ ಸಹ ಧರ್ಮದ ಒಂದು ಸ್ಥಾಪನೆಯಲ್ಲಿ ಆಗಿರುವಂಥದ್ದು. ಹಾಗಾಗಿ ಭಾರತಕ್ಕೆ ಕೆಲವು ಕೊರತೆ ಇರಬಹುದು, ಆದ್ರೆ ಭಾರತದಲ್ಲೂ ಸಹ ಆ ಧರ್ಮದ ಒಂದು ಪ್ರಚಾರ ಕಾರ್ಯಗಳು ನಡೀತಾ ಇರೋದ್ರಿಂದ ಅಷ್ಟು ಜನಸಂಖ್ಯೆ ಇದ್ದರೂ ಸಹ ಎಲ್ಲರೂ ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದ ಕ್ಷೋಭೆಗಳು ಉಂಟಾಗದ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಅಂತಂದಾಗ ಈಗ ನೋಡಿ, ನಾವು ಪ್ರಪಂಚದಲ್ಲಿ ಯಾವಾಗಲೂ ಸಹ ಆದಿಭೌತಿಕ, ದೈವಿಕ, ಆಧ್ಯಾತ್ಮಿಕವಾದಂತಹ ಕ್ಲೇಶಗಳು ಸದಾ ಬರ್ತಾನೆ ಇರುವಂಥದ್ದು. ಹೇಗೆ ಅಂತಂದ್ರೆ ನಾವು ನೋಡಿದ್ದೀವಿ, ಈ ಒಂದು ಯುದ್ಧಗಳಾಗಿರಬಹುದು, ಸುನಾಮಿ ಆಗಿರಬಹುದು, ಅಥವಾ ಈ 5 ವರ್ಷಗಳ ಹಿಂದೆ ಬಂದಂತಹ ಕರೋನಾ ಆಗಿರಬಹುದು, ಎಷ್ಟೋ ರೀತಿಯಲ್ಲಿ ಅದು ಕ್ಷೋಭೆ ಉಂಟು ಮಾಡ್ತು. ಮತ್ತೆ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಎಷ್ಟೋ ಕ್ಷೋಭೆ ಉಂಟಾಯಿತು. ಅವರಿಗೆ ಆಹಾರ ಪದಾರ್ಥಗಳಾಗಲಿ ಅಥವಾ ಆ ಒಂದು ಔಷಧಿಯ ಸಿಗದೆ ಎಷ್ಟೋ ಜನ ಸಾವನ್ನಪ್ಪಿದ್ರು. ಆದ್ರೆ ಭಾರತದಲ್ಲಿ ಹೇಗೆ ಆ ಒಂದು ಕರೋನಾ ಟೈಮಲ್ಲಿ ಆ ಒಂದು ಇದು ವ್ಯಾಕ್ಸಿನ್ನೇ ಅವರು ಮಾಡೋದಿಕ್ಕೆ ಸಾಧ್ಯ ಆಯಿತು. ಅದನ್ನ ಎಲ್ಲ ಬೇರೆ ದೇಶಗಳಿಗೂ ಸಹ ಅವರು ಕಳಿಸಿದ್ರು. ಇದೆಲ್ಲ ಸಾಧ್ಯ ಆಗುವಂಥದ್ದು ಭಗವಂತನ ಒಂದು ಧರ್ಮ ಕಾರ್ಯಗಳು ನಡೆದಾಗ, ಯಜ್ಞಗಳು ನಡೆದಾಗ ಮಾತ್ರ ಸಾಧ್ಯವಾಗುವಂಥದ್ದು. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ನಮಗೆ ಸದಾ ಸಂಕೀರ್ತನ ಯಜ್ಞವನ್ನ ಮಾಡೋದಿಕ್ಕೆ ಹೇಳಿರುವಂಥದ್ದು. ಯಾವಾಗ ನಾವು ಹೆಚ್ಚು ಹೆಚ್ಚು ಈಗ ಇಸ್ಕಾನಿಂದ ನಮಗೆ ಆ ಒಂದು ಫಲ ಹೆಚ್ಚಾಗಿ ನಮಗೆ ಸಿಗ್ತಾ ಇರುವಂಥದ್ದು. ಎಲ್ಲರೂ ಏನ್ ಹೇಳ್ತಾರೆ, ಇಸ್ಕಾನಲ್ಲಿ ಅವ್ರಿಗೇನ್ ಕೆಲಸ, ಯಾವಾಗ್ಲೂ ಕೃಷ್ಣ ಕೃಷ್ಣ ಅಂತ ಇರ್ತಾರೆ. ಹೌದು, ಅವರು ಕೃಷ್ಣ ಕೃಷ್ಣ ಅಂತ ಇರೋದ್ರಿಂದಾನೇ ಬೇರೆ ಎಲ್ಲ ಜನರಿಗೂ ಆಹಾರ ಮತ್ತೆ ಅವರವರ ಅವಶ್ಯಕತೆಗಳು ಸಿಗ್ತಾ ಇರುವಂಥದ್ದು. ಯಾರೂ ಸಹ ಆ ಒಂದು ಭಗವಂತನ ಒಂದು ಧರ್ಮ ಕಾರ್ಯಗಳನ್ನ ಮಾಡದೇ ಇದ್ರೆ ಅಲ್ಲಿ ಎಲ್ಲರಿಗೂ ಸಹ ಕ್ಷೇಮವಾಗಿ ಇರೋದಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಸಂಕೀರ್ತನ ಯಜ್ಞ ಅನ್ನುವಂಥದ್ದು ಬರೀ ಒಂದು ರಾಷ್ಟ್ರ, ಒಂದು ದೇಶಕ್ಕೆ ಸೀಮಿತವಾಗಿರುವಂಥದ್ದಲ್ಲ, ಎಲ್ಲ ಕಡೆಯಲ್ಲೂ ಅದು ಬೇಕಾಗಿರುವಂಥದ್ದು. ಹಾಗಾಗಿ ಪ್ರಭುಪಾದರು ಅದನ್ನ ಮತ್ತೆ 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 ಹೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯ ಪ್ರಚಾರ ಎಲ್ಲ ಕಡೆ ಆಗ್ಬೇಕಾಗಿರುವಂಥದ್ದು. ಯಾವಾಗ ಆ ಕೃಷ್ಣ ಪ್ರಜ್ಞೆಯ ಪ್ರಚಾರ ಆಗತ್ತೋ ಆಗ ಎಲ್ಲರಿಗೂ ಸಹ ಅದರ ಒಂದು ಫಲ ಖಂಡಿತವಾಗ್ಲೂ ಇರುವಂಥದ್ದು. ಆವಾಗ ವಸುದೈವ ಕುಟುಂಬಕಂ ಅಂದ್ರೆ ಎಲ್ಲರೂ ಸಹ ಅವರವರಿಗೆ ಅವಶ್ಯಕತೆಗಳನ್ನ ಅವರು ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ, ಸಿಗುವಂಥದ್ದು. ಈಗ ಹೇಗೆ ಭೂಮಿ ಎಲ್ಲರಿಗೂ ಎಲ್ಲವನ್ನೂ ಒದಗಿಸ್ತಾ ಇದ್ದಾಳೋ ಆವಾಗ ಎಲ್ಲರಿಗೂ ಅದು ಸಿಗುವಂಥದ್ದು ಸಾಧ್ಯವಾಗತ್ತೆ. ಇಲ್ಲದೆ ಇದ್ರೆ ಏನಾಗತ್ತೆ,
ತುಂಬಾ ಐಶ್ವರ್ಯವಂತರು ಅಥವಾ ಬಡವರು, ಆ ಒಂದು ರೀತಿಯಾದಂತಹ ಡಿಫರೆನ್ಸ್ ಬರುತ್ತೆ. ಮತ್ತೆ ಈಗ ನಾವು ಭೌತಿಕವಾಗಿ ನೋಡ್ತಾ ಇರುವಂತದ್ದು ಹೇಗೆ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಎಲ್ಲವೂ ಸಿಂಪಲ್. ನೋಡಿ, ಈಗ ನಾವು ಪೃಥು ಮಹಾರಾಜರ ಒಂದು ಎಕ್ಸಾಂಪಲ್ ಅಲ್ಲೇ ನೋಡ್ಬೋದು. ಎಲ್ಲವೂ ಪ್ರಕೃತಿಯಿಂದ ಬಂದಿದ್ದನ್ನೇ ಅವರು ಗಳಿಸ್ತಾ ಇರುವಂತದ್ದು. ಆದ್ರೆ ಈಗೇನಾಗ್ತಾ ಇದೆ, ಹೆಚ್ಚು ಹೆಚ್ಚು ಭೌತಿಕವಾದ ಇಚ್ಛೆಗಳು ಹೆಚ್ಚಾಗ್ತಾ ಇದೆ. ಮತ್ತೆ ಅದರ ಒಂದು ಏನ್ ಹೇಳ್ಬೋದು, ಶೋಷಣೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಾರ್ಖಾನೆಗಳು ಹೆಚ್ಚಾಗ್ತಾ ಇದೆ. ಅವಶ್ಯಕತೆಗಳಿಗಿಂತ ಹೆಚ್ಚಾಗಿರೋದನ್ನ ಉತ್ಪಾದನೆ ಮಾಡುವಂತಹ ಒಂದು ಕಾರ್ಯಗಳು ನಡೀತಾ ಇದೆ. ಅಂತಹ ಕಾರ್ಯಗಳಿಂದ ಏನಾಗ್ತಾ ಇದೆ, ಲೋಭಗಳು ಹೆಚ್ಚಾಗುವಂಥದ್ದು, ಭಗವಂತನನ್ನ ಮರೆಯುವಂಥದ್ದು. ಹಾಗಾಗಿ ಇದೆಲ್ಲ ಕ್ಷೋಭೆಗಳು ಉಂಟಾಗೋದು ಯಾವಾಗ ಹೆಚ್ಚು ಲೋಭಗಳು ಉಂಟಾಗಿ ಆ ಒಂದು ಪರಿಸ್ಥಿತಿ ಉಂಟಾಗುವಂಥದ್ದು. ಸೊ ಯಾಕೆ ಅಂತಂದ್ರೆ ನೋಡಿ, ಒಂದು ಭಾರತದಲ್ಲಿ ಹಿಂದಿನ ಒಂದು ಹಿಂದಿನ ಒಂದು 2000-3000 ವರ್ಷಗಳ ಹಿಂದಿನ ಎಲ್ಲ ಒಂದು ದಿನಗಳನ್ನ ನೋಡಿದಾಗ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅನ್ನೋದು ಪೂರ್ಣವಾಗಿತ್ತು. ಆದ್ರೆ ಈಗೇನಾಗ್ತಾ ಇದೆ, ಆ ವಿದೇಶಿಯ ಪ್ರಭಾವದಿಂದ, ಮೀಡಿಯಾ ಒಂದು ಪ್ರಭಾವದಿಂದ ಎಲ್ಲರಿಗೂ ಆ ಬ್ರ್ಯಾಂಡ್ಗಳು ಮತ್ತೆ ಆ ಒಂದು ಇಚ್ಛೆಗಳು, ಲೋಭಗಳು ಇದು ಹೆಚ್ಚುತ್ತಾ ಹೋಗ್ತಾ ಇರುವಂತದ್ದು. ಅದು ಯಾವಾಗ ಹೆಚ್ಚುತ್ತಾ ಹೋಗುತ್ತೋ ಅವಾಗ ಏನಾಗತ್ತೆ, ಅದು ಎಲ್ಲರಿಗೂ ದೊರಕುವಲ್ಲ, ಎಲ್ಲರಿಗೂ ಸಿಗಲ್ಲ. ಸೊ ಇಲ್ಲಿ ಯಾರೋ ಇಂಡಿಯಾದಲ್ಲಿ ಕುಳಿತು ಒಂದು ಏನು ಮ್ಯಾನುಫ್ಯಾಕ್ಚರ್ ಮಾಡಬಹುದು, ಅದನ್ನ ಅಮೆರಿಕದವರು ಬ್ರ್ಯಾಂಡ್ ಅಂತ ಹೇಳಿ ಹಾಕೋಬಹುದು. ಆದ್ರೆ ಅವನ ಒಂದು ಶ್ರಮ ಏನಿದೆಯೋ ಅದು ಅವನು ಎಂಜಾಯ್ ಮಾಡ್ತಾ ಇರ್ತಾನೆ ಅಷ್ಟೇ ಹೊರ್ತು ನಾನು ಅದನ್ನ ಪಡಿಬೇಕು ಅನ್ನೋಂತಹ ಹಂಬಲ ಯಾವಾಗ ಬರುತ್ತೋ ಆವಾಗ ಕ್ಷೋಭೆ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಭಗವಂತ ಎಲ್ಲರಿಗೂ ಸಮೃದ್ಧವಾಗಿ ಕೊಟ್ಟಿರುವಂತದ್ದು. ನಮ್ಮ ಒಂದು ಕರ್ತವ್ಯ ಏನಾಗಿರುವಂಥದ್ದು, ಜೀವೇರ ಸ್ವರೂಪಾಯ್ ಕೃಷ್ಣೇನ ನಿತ್ಯದಾಸ. ನಾವೇನಿದ್ರು ಭಗವಂತನ ಸೇವೆಯನ್ನ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿರ್ಬೇಕು. ಹಾಗಾಗಿ ಯಾವಾಗ ಅದನ್ನ ಅರಿತೀವೋ ಅವಾಗ ಮಾತ್ರ ಸಂತೋಷವಾಗಿರೋದಕ್ಕೆ ಸಾಧ್ಯವಾಗತ್ತೆ. ಯಾಕೆ ಅಂತಂದ್ರೆ ನಾವೆಲ್ಲ ಭಗವಂತನ ವಿಭಿನ್ನಾಂಶಗಳು. ಭಗವಂತ ಹೇಗೆ ಸಚಿದಾನಂದ ಆತ್ಮನೋ ಹಾಗೆ ನಾವು ಸಹ ಸಂತೋಷವಾಗಿರೋದಕ್ಕೆ ಸಾಧ್ಯವಾಗತ್ತೆ. ಸೊ ಮುಂದಿನ ಒಂದು ಶ್ಲೋಕಕ್ಕೆ ಹೋಗೋಣ. ಹರೇ ಕೃಷ್ಣ. ಶ್ಲೋಕ 29. ಚೂರ್ಣಯನ್ ಸ್ವಧನುಷ್ಕೋಟ್ಯ ಗಿರಿಕೂಟಾನಿ ರಾಜರಾಟ್ ಭೂಮಂಡಲಮಿದಂ ವೈನ್ಯಃ ಪ್ರಾಯಶ್ಚಕ್ರೇ ಸಮಂ ವಿಭುಃ. ಚೂರ್ಣಯನ್ ಸ್ವಧನುಷ್ಕೋಟ್ಯ ಗಿರಿಕೂಟಾನಿ ರಾಜರಾಟ್ ಭೂಮಂಡಲಮಿದಂ ವೈನ್ಯಃ ಪ್ರಾಯಶ್ಚಕ್ರೇ ಸಮಂ ವಿಭುಃ. ಹರೇ ಕೃಷ್ಣ. ಯಾರಾದ್ರೂ ಒಂದಿಬ್ರು ರಿಪೀಟ್ ಮಾಡಿ. ಹರೇ ಕೃಷ್ಣ. ಶ್ಲೋಕ 29. ಹರೇ ಕೃಷ್ಣ ಮಾತಾಜಿ. ಚೂರ್ಣಯನ್ ಸ್ವಧನುಷ್ಕೋಟ್ಯ ಗಿರಿಕೂಟಾನಿ ರಾಜರಾಟ್ ಭೂಮಂಡಲಮಿದಂ ವೈನ್ಯಃ ಪ್ರಾಯಶ್ಚಕ್ರೇ ಸಮಂ ವಿಭುಃ. ಧನ್ಯವಾದಗಳು ಮಾತಾಜಿ. ಗೀತಾ ಮಾತಾಜಿ, ರತ್ನ ಮಾತಾಜಿ ನೀವು ಓದಿದ್ದೀರಾ? ಇಲ್ಲಿ ಗೀತಾ ಮಾತಾಜಿ ಓದಿ. ಆಯ್ತು ಮಾತಾಜಿ. ಓದಿ ಓದಿ. ಚೂರ್ಣಯನ್ ಸ್ವಧನುಷ್ಕೋಟ್ಯ ಗಿರಿಕೂಟಾನಿ ರಾಜರಾಟ್ ಭೂಮಂಡಲಮಿದಂ ವೈನ್ಯ ಪ್ರಾಯಶ್ಚಕ್ರೇ ಸಮಂ ವಿಭುಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ದೇ ಇರೋರೆಲ್ಲ ಓದ್ಬೋದು. ಚೂರ್ಣಯನ್ ಸ್ವಧನುಷ್ಕೋಟ್ಯ ಗಿರಿಕೂಟಾನಿ ರಾಜರಾಟ್ ಭೂಮಂಡಲಮಿದಂ ವೈನ್ಯಃ ಪ್ರಾಯಶ್ಚಕ್ರೇ ಸಮಂ ವಿಭುಃ. ಯಾರಾದ್ರೂ ಓದ್ತೀರಾ? ಓದ್ತೀನಿ. ಹರೇ ಕೃಷ್ಣ ಮಾತಾಜಿ. ಚೂರ್ಣಯನ್ ಸ್ವಧನುಷ್ಕೋಟ್ಯ ಗಿರಿಕೂಟಾನಿ ರಾಜರಾಟ್ ಭೂಮಂಡಲಮಿದಂ ವೈನ್ಯಃ ಪ್ರಾಯಶ್ಚಕ್ರೇ ಸಮಂ ವಿಭುಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಚೂರ್ಣಯನ್ ಪುಡಿ ಮಾಡಿ. ಚೂರ್ಣಯನ್ ಪುಡಿ ಮಾಡಿ
ಸ್ವ ತನ್ನ, ತನ್ನ, ಧನುಕೋಟ್ಯ ಧನುಕೋಟ್ಯ, ಧನುಸಿನ ಶಕ್ತಿಯಿಂದ, ಧನಸ್ಸಿನ ಶಕ್ತಿಯಿಂದ, ಗಿರಿ ಬೆಟ್ಟಗಳ, ಗಿರಿ ಬೆಟ್ಟಗಳ, ಕೂಟಾನಿ ತುದಿಗಳನ್ನು, ಕೂಟಾನಿ ತುದಿಗಳನ್ನು, ರಾಜರಾಟ್ ಚಕ್ರವರ್ತಿಯಾದ, ರಾಜರಾಜ ಚಕ್ರವರ್ತಿಯಾದ, ಭೂಮಂಡಲಂ ಇಡೀ ಭೂಮಿಯನ್ನು, ಭೂಮಂಡಲಂ ಇಡೀ ಭೂಮಿಯನ್ನು, ಇದಂ ಈ, ಇದಂ ಈ, ವೈನಃ ವೇಣನ ಮಗನು, ವೈನ್ಯಃ ವೇನನ ಮಗನು, ಪ್ರಾಯಃ ಬಹುಪಾಲು, ಪ್ರಾಯಃ ಬಹುಪಾಲು, ಚಕ್ರೆ ಮಾಡಿದನು, ಚಕ್ರೆ ಮಾಡಿದನು, ಸಮಂ ಸಮತಟ್ಟಾಗಿ, ಸಮಂ ಸಮತಟ್ಟಾಗಿ, ಶಕ್ತಿಶಾಲಿಯಾದ, ವಿಭುಃ ಶಕ್ತಿಶಾಲಿಯಾದ, ಭಾವಾರ್ಥ ಬೈ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ರಿಪೀಟ್ ಮಾಡಿ. ಆಮೇಲೆ ರಾಜಾದಿರಾಜನಾದ ಪೃಥು, ಆಮೇಲೆ ಮಹಾರಾಜನು ತನ್ನ ಬಿಲ್ಲಿನ ಬಲದಿಂದ, ತನ್ನ ತನ್ನ ಬಿಲ್ಲಿನ ಬಲದಿಂದ ಬೆಟ್ಟಗಳ ಶಿಖರಗಳನ್ನು, ಬೆಟ್ಟಗಳ ಶಿಖರಗಳನ್ನು ಪುಡಿ ಮಾಡಿ ಭೂಮಿಯ ಮೇಲ್ಮೈಯನ್ನು ಸಮತಟ್ಟುಗೊಳಿಸಿದನು. ಅವನ ದಯೆಯಿಂದ ಈ ಭೂಮಂಡಲವು ಹಳ್ಳ ಕೊಳ್ಳಗಳಿಲ್ಲದೆ ಸಮತಟ್ಟವಾಯಿತು. ಭಾವಾರ್ಥ ಕವಿತಾ ಮಣಿ ಮಾತಾಜಿ ಓದಿ, ಇಲ್ಲದಿದ್ರೆ ಮಂಜುಳಾ ಬಿಯನ್ ಇಬ್ಬರಲ್ಲಿ ಒಬ್ರು ಓದಿ. ಇಬ್ಬರು ಇಲ್ಲವಾ? ಗೊತ್ತಿನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾಮಾನ್ಯವಾಗಿ ಸಿಡಿಲು ಬಡಿದು ಬೆಟ್ಟಗುಡ್ಡಗಳು ಸಮತಟ್ಟಾಗುತ್ತವೆ. ಇದು ಸಾಮಾನ್ಯವಾಗಿ ಸ್ವರ್ಗಲೋಕಗಳ ಅಧಿಪತಿಯಾದ ಇಂದ್ರನ ಕೆಲಸ. ಆದರೆ ದೇವೋತ್ತಮ ಪರಮಪುರುಷನ ಅವತಾರವಾದ ಪೃಥು ಮಹಾರಾಜನು ಪರ್ವತ ಶಿಖರಗಳನ್ನು ಒಡೆದು ಭೂಮಿಯನ್ನು ಸಮತಲಗೊಳಿಸಲು ಇಂದ್ರನನ್ನು ಕಾಯಲಿಲ್ಲ. ತನ್ನ ಅಪ್ರತಿಮ ಪರಾಕ್ರಮದಿಂದ ತನ್ನ ಶಕ್ತಿಯುತ ಧನಸ್ಸಿನ ನೆರವಿನಿಂದ ತಾನೇ ಆ ಕೆಲಸವನ್ನು ನಿರ್ವಹಿಸಿದನು. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈಗ ನಮಗೆ ಆಗ್ಲೇ ನಾನು ಹೇಳ್ದ ಹಾಗೆ ಯಜ್ಞಗಳ ಆಚರಣೆಯಿಂದ ಮಳೆ ಬರುವಂಥದ್ದು. ಮಳೆ ಹೇಗೆ ಬರುತ್ತೆ ಅಂತಂದ್ರೆ ಸಮುದ್ರದ ಒಂದು ಆವಿಯಾಗಿ, ಸಮುದ್ರದ ನೀರೆಲ್ಲ ಆವಿಯಾಗಿ ಮೋಡಗಳಾಗಿ, ಮತ್ತೆ ಆ ಮೋಡಗಳಿಂದ ನಮಗೆ ಮಳೆ ಬರುವಂಥದ್ದು. ಆದ್ರೆ ಅದೆಲ್ಲ ಯಾವಾಗ ಆಗುವಂಥದ್ದು? ನಾವೆಲ್ಲ ಮಾಡುವಂತಹ ಯಜ್ಞದಿಂದ ಇದು ಪರಿಪೂರ್ಣವಾದಂತಹ ಒಂದು ಸ್ಥಿತಿ ಬರುವಂಥದ್ದು. ಹಾಗಾಗಿ ಮಳೆಯನ್ನು ಸುರಿಸುವಂತಹ ಕೆಲಸ ಇಂದ್ರನದಾಗಿರತ್ತೆ. ಅದು ಭಗವಂತನ ಆದೇಶದ ಮೇಲೆ. ಸೊ ಹಾಗಾಗಿ ಭಗವಂತನನ್ನ ಯಾಕೆ ನಾವು ತೃಪ್ತಿಪಡಿಸ್ಬೇಕು ಅಂತಂದಾಗ ಈ ಒಂದು ಯಜ್ಞ ಚಕ್ರ, ಇದೆಲ್ಲವನ್ನ ಆಹಾರ ಚಕ್ರ, ಇದೆಲ್ಲ ನಮಗೆ ತುಂಬಾ ಮುಖ್ಯವಾಗಿರುವಂಥದ್ದು. ಸೊ ಯಾವ್ದನ್ನ ನಾವು ಭಗವಂತನಿಂದ ಪಡೆದದ್ದನ್ನ ಭಗವಂತನಿಗೆ ಅರ್ಪಿಸಿದಾಗ ಮಾತ್ರವೇ ಇದು ಪೂರ್ಣವಾಗುವಂಥದ್ದು. ಮತ್ತೆ ಎಲ್ಲರೂ ಸಹ ಆ ಒಂದು ಫಲವನ್ನ ಅನುಭವಿಸೋದಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ ಒಂದು ಪರಿಸ್ಥಿತಿ ಏನಿತ್ತು ವೇಣನ ಕಾಲದಲ್ಲಿ, ಆಹಾರದ ಒಂದು ಕೊರತೆಯಿಂದ ಆದಂತಹ ಪರಿಸ್ಥಿತಿಯನ್ನ ಪೃಥು ಮಹಾರಾಜನಾಗಿ ಬಂದು ಭಗವಂತ ತಾನೇ ಖುದ್ದಾಗಿ ಆ ಒಂದು ಪರ್ವತಗಳನ್ನೆಲ್ಲ ಸಮತಟ್ಟಾಗಿ ಮಾಡಿ ಎಲ್ಲರೂ ಸಹ ಆ ಬೇಸಾಯದ ಕೆಲಸವನ್ನ ಮಾಡೋದಿಕ್ಕೆ ಅವನು ಅನುಕೂಲವನ್ನ ಮಾಡಿಕೊಟ್ಟ. ಇಲ್ದೇ ಇದ್ರೆ ಏನಾಗತ್ತೆ, ಆ ಗುಡುಗು ಮಿಂಚು ಆದಾಗ ಮಾತ್ರವೇ ಆ ಒಂದು ಪರ್ವತಗಳು ಆ ಒಂದು ಸಮತಟ್ಟಾಗೋದಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಭಗವಂತ ಅಲ್ಲಿಯವರೆಗೆ ಕಾಯ್ಲಿಲ್ಲ. ಯಾಕೆ ಅಂತಂದ್ರೆ ಅದು ಇಂದ್ರನ ಕೆಲಸವಾಗಿತ್ತು. ಭಗವಂತ ನೇರವಾಗಿ ಅದನ್ನ ಈ ಒಂದು ಕಾಲದಲ್ಲಿ ಮಾಡಿ ಎಲ್ಲರಿಗೂ ಸಹ
ಆ ಒಂದು ಪ್ರಯೋಜನವನ್ನ ಕೊಡುವಂಥದ್ದು. ಸೊ ಹಾಗಾಗಿ ಅವನು ತನ್ನ ಒಂದು ಶಕ್ತಿಯನ್ನ ಅಲ್ಲಿ ಉಪಯೋಗಿಸಿ ಆ ಎಲ್ಲ ಶಿಖರಗಳನ್ನು ಸಹ ಸಮತಟ್ಟಾಗಿಸ್ದ. ಯಾಕೆ ಅಂತಂದ್ರೆ ಅಲ್ಲಿ ಕೃಷಿ ನಡಿಬೇಕಾಗಿತ್ತು, ಕೃಷಿಯ ಒಂದು ಕೆಲಸ ನಡಿಬೇಕಾಗಿತ್ತು. ಯಾಕೆ ಅಂತಂದ್ರೆ ಭೂಮಿ ಎಲ್ಲ ಒಂದು ಬೀಜಗಳನ್ನ ಕೊಟ್ಟಾಗಿದೆ. ಈಗ ಆ ಬೀಜಗಳನ್ನ ಬಿತ್ತುವಂತಹ ಕೆಲಸ, ಅದನ್ನ ಬೆಳೆಯುವಂತಹ ಕೆಲಸ ಮನುಷ್ಯರ ಮೇಲಿರುವಂಥದ್ದು. ಆ ಒಂದು ಕೆಲಸವನ್ನ ಕೊಟ್ಟಾಗ ಮಾತ್ರ ಆ ಜನರಿಗೆ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಆ ಎಲ್ಲವನ್ನೂ ಸಹ ಋತು ಮಹಾರಾಜನು ಒದಗಿಸಿಕೊಟ್ಟಿದ್ದಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬಹುದು. ಸೊ ಇಲ್ಲಿ ನಾವು ಇನ್ನು ಮುಖ್ಯವಾಗಿ ಏನು ತಿಳ್ಕೊಬೇಕು ಅಂತಂದಾಗ ಈ ಒಂದು ಭೌತಿಕದಲ್ಲೂ ಸಹ ಕಾಲ ಕಾಲಕ್ಕೆ ಮಳೆ ಆದಾಗ ಮಾತ್ರನೇ ಆ ಒಂದು ಬೆಳೆ ಬೆಳೆಯುವಂಥದ್ದು, ಮತ್ತೆ ಎಲ್ಲರಿಗೂ ಆಹಾರಗಳು ಒದಗುವಂಥದ್ದು. ಆಹಾರಗಳು ಪರಿಪೂರ್ಣವಾಗಿ ಒದಗದಾಗ ಮತ್ತೆ ಎಲ್ಲ ಪರ್ವತಗಳು, ಎಲ್ಲ ಪ್ರಾಣಿಗಳು, ಎಲ್ಲರಿಗೂ ಸಹ ಪೂರ್ಣವಾದಂತಹ ಆಹಾರ ದೊರಕಿದಾಗ ಮಾತ್ರ ಭೂಮಿ ಸಮೃದ್ಧವಾಗಿರುತ್ತೆ. ಭೂಮಿ ಯಾವಾಗ ಸಮೃದ್ಧವಾಗಿರುತ್ತೋ ಆಗ ಎಲ್ಲರೂ ಸಹ ಸಂತೋಷವಾಗಿರೋದಿಕ್ಕೆ ಸಾಧ್ಯವಾಗತ್ತೆ. ಈ ಎಲ್ಲ ಕೆಲಸಗಳು ನಡೆಯುವಂಥದ್ದು ಧರ್ಮ ಕಾರ್ಯಗಳ ಮೂಲಕ. ಸೊ ಹಾಗಾಗಿ ಎಲ್ಲರೂ ಆ ಧರ್ಮದ ಆಚರಣೆಯನ್ನ ಯಾವಾಗ ಪಾಲಿಸ್ತಾರೋ ಆಗ ಮಾತ್ರ ಸಾಧ್ಯವಾಗುವಂಥದ್ದು. ಸೊ ಇಲ್ಲಿ ಸಂಕೀರ್ತನ ಯಜ್ಞವನ್ನ ಹೇಳಿದಂತಹ ಚೈತನ್ಯ ಮಹಾಪ್ರಭುಗಳು ಮತ್ತೆ ಮತ್ತೆ ಪ್ರಭುಪಾದರ ಅಂದ್ರೆ ಅವರ ಎಲ್ಲ ಒಂದು ಗೋಸ್ವಾಮಿಗಳ ಮೂಲಕ ಈ ಒಂದು ಕೃಷ್ಣ ಪ್ರಜ್ಞೆಯ ಕಾರ್ಯಗಳು ನಡೀಬೇಕು ಅನ್ನುವಂತಹದ್ದು ಚೈತನ್ಯ ಮಹಾಪ್ರಭುಗಳ ಒಂದು ಇಚ್ಛೆ ಆಗಿತ್ತು. ಅದನ್ನ ರೂಪ ಗೋಸ್ವಾಮಿಗಳಾಗ್ಲಿ ಷಡ್ ಗೋಸ್ವಾಮಿಗಳಾಗ್ಲಿ ಅದನ್ನ ನಿರ್ವಹಿಸಿದ್ರು. ಆದ್ರೆ ಅದನ್ನ ಮುಂದಕ್ಕೆ ತರುವಂತಹ ಕಾರ್ಯವನ್ನ ಈಗ ಪ್ರಭುಪಾದರ ಮೇಲಿತ್ತು. ಸೊ ಪ್ರಭುಪಾದರು ಸಹ ಅದನ್ನ ಮುಂದುವರಿಸಿದ್ರು. ತಮ್ಮ 70ನೇ ವಯಸ್ಸಿನಲ್ಲಿ ಅವರು ಅದನ್ನ ಮುಂದುವರಿಸಿದ್ರು. ವಿದೇಶಕ್ಕೆ ಹೋಗಿ ಆ ವಿದೇಶದಲ್ಲಿ 4 ನಿಯಂತ್ರಕ ತತ್ವಗಳೇ ಇಲ್ಲದಿರುವಂತಹ ಜನರಿಗೆ ಭಕ್ತಿಯ ಪ್ರಚಾರವನ್ನ ಮಾಡಿದ್ರು. ಅವರ ಒಂದು ಸಂಪರ್ಕದಿಂದ ಅಲ್ಲಿದ್ದಂತಹ ಬದ್ಧ ಜೀವಿಗಳೆಲ್ಲರೂ ಸಹ ಭಕ್ತರಾಗೋದಕ್ಕೆ ಕಾರಣವಾಯಿತು. ಸೊ ಹಾಗಾಗಿ ಭಕ್ತರ ಸಂಘ ಮತ್ತೆ ಶುದ್ಧ ಭಕ್ತರು ಬರುವಂತಹ ಅದು ಅವರ ಒಂದು ಪ್ರಚಾರ ಕಾರ್ಯಗಳು ಅದನ್ನ ಯಾರು ಅನುಸರಿಸ್ತಾರೋ ಆಗ ಮಾತ್ರವೇ ಆ ಧರ್ಮಗಳು ನಿಲ್ಲುವಂಥದ್ದು. ಈ ಒಂದು ಕಾರ್ಯವನ್ನ ಇಲ್ಲಿ ಭಗವಂತ ನೇರವಾಗಿ ಮಾಡಿ ಜನರಿಗೆ ಅನುಕೂಲವನ್ನ ಮಾಡಿಕೊಟ್ಟಿರುವಂಥದ್ದು. ಸೊ ಯಾವಾಗ ಈ ಒಂದು ಭೂಮಿ ಫಲವತ್ತತೆಯನ್ನ ಪಡ್ಕೊಳ್ಳುತ್ತೋ ಅಂದ್ರೆ ಕಾಲ ಕಾಲಕ್ಕೆ ಮಳೆ ಬರುವಂಥದ್ದು, ಮತ್ತೆ ಸಮತಟ್ಟಾದ ನೆಲ ಇರುವಂಥದ್ದು, ಆಗ ಕೃಷಿ ಮಾಡುವಂತಹ ಒಬ್ಬ ರೈತನಿಗೆ ಅದು ಸುಲಭವಾಗುವಂಥದ್ದು. ಇಲ್ಲದೆ ಇದ್ರೆ ಅವನು ಮತ್ತೆ ಆ ಒಂದು ಮಳೆಗೆ ಕಾಯ್ಬೇಕು, ಅದು ಸಮತಟ್ಟವಾಗ್ಬೇಕು. ಅದಾದ್ಮೇಲೆ ಬೀಜವನ್ನ ಬಿತ್ತಿ ಅವನು ಆ ಒಂದು ಬೆಳೆಯನ್ನ ಬೆಳೆಯೋದಿಕ್ಕೆ ಸಾಧ್ಯವಾಗತ್ತೆ. ಆದ್ರೆ ಭಗವಂತ ನೇರವಾಗಿ ಇಲ್ಲಿ ಎಲ್ಲವನ್ನು ಮಾಡಿಕೊಟ್ಟಿರುವಂಥದ್ದು. ಯಾಕೆ ಅಂದಾಗ ಭಗವಂತನಿಗೆ ತನ್ನ ಭಕ್ತರ ಮೇಲೆ ಅಪಾರವಾದಂತಹ ಕರುಣೆ. ಸೊ ಹಾಗಾಗಿ ಎಲ್ಲ ಜೀವಿಗಳ ಮೇಲೆ ಅವನಿಗೆ ಕರುಣೆ ಇರುವಂಥದ್ದು. ಯಾರಿಗೂ ಸಹ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳು ಒಳಗಾಗಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಇವೆಲ್ಲವನ್ನು ಅವನು ಮಾಡುವಂಥದ್ದು. ನೋಡಿ, ನಾವು ಈ ಒಂದು ಬದ್ಧ ಜಗತ್ತಿಗೆ ಬಂದಾಗಿದೆ. ಆದ್ರೆ ಈ ಬದ್ಧ ಜಗತ್ತಿನಲ್ಲಿ ನಾವು ಯಾವುದೇ ರೀತಿ ಕೊರತೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ಭಗವಂತ ನಮಗೆ ಎಲ್ಲವನ್ನು ಒದಗಿಸಿಕೊಟ್ಟಿರುವಂಥದ್ದು. ಸೂರ್ಯನ ಬೆಳಕಾಗಲಿ, ಗಾಳಿ ಆಗಲಿ, ನೀರವಾಗಲಿ ಎಲ್ಲವೂ ಯಥೇಚ್ಛವಾಗಿ ನಮಗೆ ಕೊಟ್ಟಿರುವಂಥದ್ದು. ಇನ್ನು ಆಹಾರ ಪದಾರ್ಥಗಳಾಗ್ಲಿ ಎಲ್ಲವೂ ಸಹ ಒಂದು ಇರುವೆಯಿಂದ ಹಿಡಿದು ಎಲ್ಲ ಕ್ಷುದ್ರ ಜೀವಿಯವರೆಗೆ ಎಲ್ಲರಿಗೂ ಸಹ ಆಹಾರವನ್ನ ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಇದು ಎಲ್ಲ ಕಾಲದಲ್ಲಿಯೂ ಇದು ನಡೆಯುವಂಥದ್ದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮುಂದೆ ಹೋಗೋಣ. ಶ್ಲೋಕ 30. ಅತಾಸ್ಮಿನ್ ಭಗವಾನ್ ವೈನ್ಯಃ ಪ್ರಜಾನಾಂ ವೃತ್ತಿದಃ ಪಿತಾ ನಿವಾಸಾನ್ ಕಲ್ಪಯಾಮಿ ತತ್ರ ತತ್ರ ಯಥಾರ್ಹತಃ. ಅತಾಸ್ಮಿನ್ ಭಗವಾನ್ ವೈನ್ಯಃ ಪ್ರಜಾನಾಂ ವೃತ್ತಿದಃ ಪಿತಾ ನಿವಾಸಾನ್ ಕಲ್ಪಯಾಂ ಚಕ್ರೇ ತತ್ರ ತತ್ರ ಯಥಾರ್ಹತಃ. ಹರೇ ಕೃಷ್ಣ. ಓದಿ. ಅತಾಸ್ಮಿನ್ ಭಗವಾನ್ ವೈನ್ಯಃ ಪ್ರಜಾನಾಂ ವೃತ್ತಿದಃ ಪಿತಾ ನಿವಾಸಾನ್ ಕಲ್ಪಯಂ ಚಕ್ರೇ ತತ್ರ ತತ್ರ ಯಥಾರ್ಹತಃ. ಹರೇ ಕೃಷ್ಣ ಮಾತಾಜಿ. ಅತಸ್ಮಿನ್ ಭಗವಾನ್ ವೈನ್ಯಃ
ಪ್ರಜಾನಾಂ ವೃತ್ತಿತಃ ಪಿತಾ ನಿವಾಸಾನ್ ಕಲ್ಪಯಾಂಚಕ್ರೇ ತತ್ರ ತತ್ರ ಯಥಾರ್ಹತಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅತಸ್ಮಿನ್ ಭಗವಾನ್ ವೈನ್ಯ ಪ್ರಜಾನಾಂ ವೃತ್ತಿಧಾ ಪಿತಾ ನಿವಾಸನ್ ಕಲ್ಪಯಾಂಚಕ್ರೇ ತತ್ರ ತತ್ರ ಯಥಾರ್ಹತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಅಥ ಹೀಗೆ, ಅಥ ಹೀಗೆ, ಅಸ್ಮಿನ್ ಈ ಭೂಲೋಕದಲ್ಲಿ, ಅಸ್ಮಿನ್ ಈ ಭೂಲೋಕದಲ್ಲಿ, ಭಗವಾನ್ ದೇವೋತ್ತಮ ಪರಮ ಪುರುಷನಾದ, ಭಗವಾನ್ ದೇವೋತ್ತಮ ಪರಮ ಪುರುಷನಾದ, ವೈನ್ಯಃ ವೇಣನ ಮಗನು, ವೈನ್ಯಃ ವೇಣನ ಮಗನು, ಪ್ರಜಾನಾಂ ಪ್ರಜೆಗಳಿಗೆ, ಪ್ರಜಾನಾಂ ಪ್ರಜೆಗಳಿಗೆ, ವೃತ್ತಿದಃ ವೃತ್ತಿ ಒದಗಿಸುವ, ವೃತ್ತಿದಃ ವೃತ್ತಿಯನ್ನೊದಗಿಸುವ, ಪಿತಾ ತಂದೆಯಾದ, ಪಿತಾ ತಂದೆಯಾದ, ನಿವಾಸಾನ್ ಮನೆಗಳನ್ನು, ನಿವಾಸಾನ್ ಮನೆಗಳನ್ನು, ಕಲ್ಪಯಾಂ ಯೋಗ್ಯವಾಗಿ, ಕಲ್ಪಯಾಂ ಯೋಗ್ಯವಾಗಿ, ಚಕ್ರೆ ಮಾಡಿದನು, ಚಕ್ರೆ ಮಾಡಿದನು, ತತ್ರ ತತ್ರ ಅಲ್ಲಲ್ಲಿ, ತತ್ರ ತತ್ರ ಅಲ್ಲಲ್ಲಿ, ಯಥ ಹೇಗೆ, ಯಥಾ ಹೇಗೆ, ಅರ್ಹತಃ ಅರ್ಹತೆಗೆ ಹಾಗೂ ಆಸೆಗೆ ಅನುಗುಣವಾಗಿ, ಅರ್ಹತಃ ಅರ್ಹತೆಗೆ ಹಾಗೂ ಅನುಗುಣವಾಗಿ. ಅನುವಾದ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇಶದ ಎಲ್ಲಾ ಪ್ರಜೆಗಳಿಗೂ, ದೇಶದ ಎಲ್ಲಾ ಪ್ರಜೆಗಳಿಗೂ ಋತು ಮಹಾರಾಜನು ತಂದೆಯಂತಿದ್ದನು, ಋತು ಮಹಾರಾಜನು ತಂದೆಯಂತಿದ್ದನು, ಅವರಿಗೆ ಸರಿಯಾಗಿ ಆಹಾರವನ್ನು ಒದಗಿಸಿ ಜೀವಿಕೆಗಾಗಿ ಸೂಕ್ತ ಉದ್ಯೋಗಗಳನ್ನು ಒದಗಿಸಿ ಉತ್ತಮ ರೀತಿಯಲ್ಲಿ ಪರಿಪಾಲಿಸಿದನು. ಭೂಮಿಯನ್ನು ಸಮತಲಗೊಳಿಸಿದ ಮೇಲೆ ಜನರು ಮನೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಅವರವರ ಅರ್ಹತೆಗಳಿಗೆ ಹೊಂದುವ ಹಾಗೆ ಸ್ಥಳಗಳನ್ನು ನಿಗದಿಪಡಿಸಿದನು. ಹರೇ ಕೃಷ್ಣ. ಇಲ್ಲಿ ಭಗವಂತ ಮಹಾರಾಜರು ಆಹಾರದ ಒಂದು ಇದನ್ನ ಮಾತ್ರ ಒದಗಿಸ್ಲಿಲ್ಲ, ಅವರಿಗೆ ನೆಲೆಯನ್ನು ಸಹ ಹೇಗೆ ಒದಗಿಸ್ದ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಮಾಡುವಂತಹ ಒಂದು ಕೃಷಿ ಆಗಿರಬಹುದು, ಅದು ಎಲ್ಲರಿಗೂ ಉದ್ಯೋಗ. ಈಗ ಕೃಷಿ ಅಂದಾಗ ಒಬ್ಬ ವೈಶ್ಯನು ಕೃಷಿಯನ್ನ ಮಾಡಬಹುದು, ಅವನಿಗೆ ಒಂದು ಜಾಗ ಅನ್ನುವಂಥದ್ದು ಅವನಲ್ಲಿ ಇರಬಹುದು. ಆದ್ರೆ ಆ ಕೃಷಿಯನ್ನ ಬೀಜವನ್ನ ಬಿತ್ತುವಂಥದ್ದು, ಉಳುವಂಥದ್ದು, ಆ ಕೆಲಸವನ್ನ ಶೂದ್ರನಾದಂಥವನು ಮಾಡುವಂಥದ್ದು. ಸೊ ಇಲ್ಲಿ ಹೇಗೆ ವರ್ಣಾಶ್ರಮ ಪದ್ಧತಿ ಅನ್ನುವಂಥದ್ದು 4 ವರ್ಣಗಳಿಗೂ ಸಿಗುವಂತಹ ಒಂದು ಅನುಕೂಲವನ್ನ ಮಾಡುವಂಥದ್ದು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ಅಂತಹ ಎಲ್ಲರಿಗೂ ಸಹ ಇರುವಂತಹ ಒಂದು ನೆಲೆ ಆದಂತಹ ಮನೆಗಳನ್ನ ಅವರವರ ಸ್ಥಿತಿಗೆ ಅನುಗುಣವಾಗಿ ಕಟ್ಕೊಳ್ಳೋದಿಕ್ಕೂ ಸಹ ಅದನ್ನ ಅವನು ನಿಗದಿಪಡಿಸ್ದ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡೋದಕ್ಕೆ ಯಾರಿಂದ ಸಾಧ್ಯ ಆಗತ್ತೆ ಅಂದ್ರೆ, ಈಗ ಒಬ್ಬ ಮಗ ತಂದೆ ಆದಂಥವನು ಮಗನಿಗೆ ಏನೇನು ಬೇಕೋ ಅದನ್ನ ತಾನು ಒದಗಿಸುವಂಥದ್ದು. ಹೇಗೆ ಅಂತಂದ್ರೆ, ತಾನು ಒಂದು ಕೆಲಸವನ್ನ ಮಾಡ್ತಾನೆ, ಭೌತಿಕವಾದಂತಹ ಕೆಲಸವನ್ನ ಮಾಡ್ತಾನೆ, ಹಣವನ್ನ ಗಳಿಸ್ತಾನೆ, ಮತ್ತೆ ಮಗುಗೆ ಒಂದು ವಿದ್ಯಾಭ್ಯಾಸ ಆಗಿರಬಹುದು, ಅಥವಾ ಅವನಿಗೆ ಒಂದು ಕಾಲೇಜಿಗೆ ಬೇಕಾದಂತಹ ಒಂದು ಫೀಸುಗಳಿರಬಹುದು, ಮುಂದಿನ ಒಂದು ವ್ಯಾಸಂಗಕ್ಕೆ ಬೇಕಾದಂತಹ ಅನುಕೂಲಗಳಾಗಿರ್ಬಹುದು, ಎಲ್ಲವನ್ನು ತಂದೆ ಆದಂತಹವನು ತಾನು ಮಾಡಿದ ಒಂದು ಕರ್ಮಗಳಿಂದ ಪಡೆದಂತಹ ಹಣವನ್ನ ಮಗುವಿಗಾಗಿ ಖರ್ಚು ಮಾಡುವಂಥದ್ದು. ಮತ್ತೆ ಆ ಮಗು ಆದಂಥವನು ಅವನೇನ್ ಮಾಡ್ತಾನೆ, ತಾನು ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಮತ್ತೆ ಅವನು ತನ್ನ ಶಿಕ್ಷಣದ ಮೂಲಕ ಅವನು ಒಂದು ಕೆಲಸವನ್ನ ಗಳಿಸಿ ಮತ್ತೆ ಅವನು ಸಹ ಆ ಒಂದು ಮುಂದುವರಿಕೆಯನ್ನ ಮಾಡ್ಕೊಳ್ತಾ ಹೋಗುವಂಥದ್ದು. ಸೊ ಇದು ಯಾವಾಗ ಸಾಧ್ಯ ಅಂತಂದ್ರೆ, ತಂದೆ ಆದಂಥವನು ಸರಿಯಾಗಿ ಆ ಮಗುವಿಗೆ
ಪಾಲನೆ ಪೋಷಣೆಯನ್ನ ಮಾಡಿದಾಗ ಮಾತ್ರವೇ ಅದು ಸಾಧ್ಯವಾಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಅವರವರ ಒಂದು ಉದ್ಯೋಗಗಳಿಗೆ ಅನುಗುಣವಾಗಿ ಮತ್ತೆ ಅವರವರಿಗೆ ಸರಿಯಾದಂತಹ ಆ ಮನೆಗಳನ್ನ ಕಟ್ಕೊಳ್ಳೋದಿಕ್ಕೂ ಸಹ ಅವರಿಗೆ ಜಾಗಗಳನ್ನ ಭಗವಂತ ಒದಗಿಸಿಕೊಟ್ರು. ಹೀಗೆ ಭಗವಂತ ಎಲ್ಲ ಜೀವಿಗಳಿಗೂ ಸಹ ಸಹಾಯಕನಾಗಿ ಆ ಒಂದು ಕಾಲದಲ್ಲಿ ಆಹಾರದ ಕೊರತೆ ಏನಿತ್ತೋ ಅದನ್ನ ಶಮನವನ್ನ ಮಾಡಿದ್ರು. ಭೂಮಿಯ ಫಲವತ್ತತೆಯನ್ನ ವಾಪಸ್ ಬರೋ ಹಾಗೆ ಮಾಡಿದ್ರು. ಮತ್ತೆ ಎಲ್ಲ ಕ್ಷೋಭೆಗೊಂಡಂತಹ ಎಲ್ಲ ಮನುಷ್ಯರಿಗೂ ಸಹ ನೆಲೆ ಸಿಗೋ ಹಾಗೆ ಮಾಡಿದ್ರು. ಇದೆಲ್ಲ ಸಾಧ್ಯ ಆಗುವಂಥದ್ದು ತಂದೆಯಾದಂತಹ ಭಗವಂತ ಶ್ರೀಕೃಷ್ಣನಿಂದ ಮಾತ್ರವೇ. ಹಾಗಾಗಿ ಭಗವಂತ ಅಲ್ಲಿ ವೇಣ ಅಂತಹ ಒಂದು ಕೆಟ್ಟ ಒಂದು ಇದರಲ್ಲಿ ಇದ್ರೂನು ಸಹ ಸ್ವಭಾವದಲ್ಲಿ ಇದ್ರೂನು ಸಹ ಅವನ ಮಗನಾಗಿ ಬಂದು ಅವರು ಈ ಎಲ್ಲ ಕಾರ್ಯಗಳನ್ನ ಮಾಡಿ ಪ್ರಜೆಗಳನ್ನ ಸಮಾಧಾನವಾಗಿ ಇಳಿಸಿದಂಥದ್ದು. ಸೊ ಇದು ಸಾಧ್ಯವಾಗಿರುವಂಥದ್ದು ಪೃಥು ಮಹಾರಾಜರಿಂದ ಅನ್ನೋದನ್ನ ನಾವು ಇವತ್ತಿನ ಒಂದು ಶ್ಲೋಕದಲ್ಲಿ ನೋಡಬಹುದು. ಹರೇ ಕೃಷ್ಣ ಮಾತಾಜಿ. ಇಲ್ಲಿಗೆ ನೋಡಿ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.